ನಮಸ್ಕಾರ ವೀಕ್ಷಕರೇ. ಎನಪೋಯ ಡೀಮ್ ಟು ಬಿ ಯೂನಿವರ್ಸಿಟಿ ವ್ಯಾಪ್ತಿಯ ಎನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಎನ್ ಆರೋಗ್ಯ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೃಥ್ವಿ. ಇವತ್ತು ನಾವು ಮಕ್ಕಳಲ್ಲಿ ಕಂಡುಬರುವಂತಹ ನೆಫ್ರೋಟಿಕ್ ಸಿಂಡ್ರೋಮ್ ಕಾಯಿಲೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯುವುದಕ್ಕಿದ್ದೇವೆ. ಈ ಮಾಹಿತಿಯನ್ನ ನೀಡುವುದಕ್ಕೆ ನಮ್ಮ ಜೊತೆಗೆ ಅಡಿಷನಲ್ ಪ್ರೊಫೆಸರ್ ಆಫ್ ಪೀಡಿಯಾಟ್ರಿಸ್ಟ್ ಡಿಪಾರ್ಟ್ಮೆಂಟ್ನ ಮಕ್ಕಳ ವಿಭಾಗದ ಡಾಕ್ಟರ್ ಸಹನಾ ಕೆಎಸ್ ರವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಕಾಯಿಲೆಯ ಗುಣಲಕ್ಷಣಗಳು ಏನು ಡಾಕ್ಟರ್? ಇದು ನೆಫ್ರೋಟಿಕ್ ಸಿಂಡ್ರೋಮ್ ಅಂದರೆ ಮಕ್ಕಳಲ್ಲಿ ಒಂದು ಕಿಡ್ನಿಗೆ ಸಂಬಂಧಪಟ್ಟಂತಹ ಕಾಯಿಲೆ. ಅಂದರೆ ಇದು ಕಿಡ್ನಿ ಫೇಲ್ ಅಂತ ಅಲ್ಲ, ಆ್ಯಕ್ಚುಲಿ ಯೂರಿನಲ್ಲಿ ಪ್ರೋಟೀನ್ ಲೀಕ್ ಆಗಿ ಹೋಗ್ತದೆ. ನಾನು ನಿಮಗೆ ಕರೆಕ್ಟಾಗಿ ಹೇಳಬೇಕಂದ್ರೆ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೇನೆ. ಒಂದು ಚಾಯ್ ಫಿಲ್ಟರ್ ಹೇಗೆ ಕೆಲಸ ಮಾಡ್ತದೆ, ಸೋಸ್ಬಿಟ್ಟು ಚಾಯ್ ಹೇಗೆ ಹೊರಗಡೆ ಬರ್ತದೆ, ನಮ್ಮ ಕಿಡ್ನಿಯಲ್ಲಿ ಸಮೇತ ಅದೇ ಥರ ಫಿಲ್ಟರ್ಗಳು ಉಂಟು. ಲಕ್ಷ ಸಂಖ್ಯೆಯಲ್ಲಿ ಆ ರೀತಿ ಫಿಲ್ಟರ್ಗಳು ಎರಡು ಕಿಡ್ನಿಯಲ್ಲೂ ಉಂಟು. ಅದರ ಕೆಲಸ ಏನೆಂದರೆ ನಮ್ಮ ಕಿಡ್ನಿಯಲ್ಲಿರುವ ನಮ್ಮ ಬಾಡಿಯಲ್ಲಿ ಉತ್ಪನ್ನವಾಗುವ ಎಲ್ಲ ವೇಸ್ಟನ್ನು ಫಿಲ್ಟರ್ ಮಾಡಿ ಯೂರಿನ್ ಮೂಲಕ ಹೊರಗಡೆ ಹಾಕ್ತದೆ. ಈಗ ಹೇಗೆ ಫಿಲ್ಟ್ರಲ್ಲಿ ನಿಮಗೆ ಹೋಲ್ಸ್ ಇರ್ತದೆ, ಅದೇ ಥರ ಹೋಲ್ಸ್ ನಮ್ಮ ಕಿಡ್ನಿಯಲ್ಲಿರುವ ಫಿಲ್ಟ್ರಲ್ಲೂ ಕೂಡ ಇರ್ತದೆ. ಬಟ್ ಇದರಲ್ಲಿ ಸಮಸ್ಯೆ ಎಂತ ಆಗ್ತದೆ ಅಂತ ಹೇಳಿದರೆ, ಆ ಹೋಲಿನ ಸೈಜ್ ದೊಡ್ಡದಾಗ್ತದೆ. ಹಾಗೆ ದೊಡ್ಡದಾಗುವಾಗ ಯೂರಿನ್ ನಮಗೆ ದೇಹಕ್ಕೆ ಅಗತ್ಯವಾಗಿರುವಂತಹ ಪ್ರೋಟೀನ್ ಅಂಶ ಕೂಡ ಯೂರಿನಲ್ಲಿ ಲೀಕ್ ಆಗಿ ಹೋಗ್ತದೆ. ಸೊ ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡುಬರುವಂತಹ ಕಿಡ್ನಿಗೆ ಸಂಬಂಧಪಟ್ಟಿರುವಂತಹ ಕಾಯಿಲೆ. ಅಂದರೆ 5 ವರ್ಷದ ಕೆಳಗೆ ಸಾಮಾನ್ಯವಾಗಿ ನಾವು ಇದನ್ನು ನೋಡುತ್ತೇವೆ. ಬಟ್ 10-12 ವರ್ಷ ಆಗುವ ತನಕವೂ ಕೂಡ ಈ ಸಮಸ್ಯೆ ಇರಬಹುದು. ಈ ಕಾಯಿಲೆಯ ರೋಗ ಲಕ್ಷಣಗಳು ಏನು ಅಂತ ಹೇಳುವಂಥದ್ದು, ಅಂದರೆ ಏನಾದರೂ ಸಿಂಪ್ಟಮ್ಸ್ ಏನಾದರೂ ಇದೆಯಾ ಈ ಕಾಯಿಲೆಗೆ? ಎಂತ ಆಗ್ತದೆ ಅಂತ ಹೇಳಿದರೆ, ಶುರುವಿಗೆ ಇದರಲ್ಲಿ ಬಾವು ಬರುತ್ತದೆ. ಸೊ ಎಲ್ಲಿ ಬಾವು ಬರುತ್ತದೆ? ಕಣ್ಣಿನ ಸುತ್ತ ಜಾಸ್ತಿ ಬಾವು ಇರುತ್ತದೆ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಈ ಬಾವು ಜಾಸ್ತಿ ಇರುತ್ತದೆ. ಅದು ಹಾಗೆ ಬಿಟ್ಟರೆ, ತಾಯಿ ಅಷ್ಟು ನೋಟಿಸ್ ಮಾಡಲಿಲ್ಲ, ಆ ಥರ ಏನಾದರೂ ಆದರೆ ಇಡೀ ದೇಹದಲ್ಲಿ ಬಾವು ಬರಬಹುದು. ಕಾಲು ಬಾವು ಬರಬಹುದು ಅಥವಾ ಹೊಟ್ಟೆದು ಸಹ ಬಾವು ಬರಬಹುದು. ಮತ್ತು ಕೊನೆಗೆ ಎಂತ ಆಗ್ತದೆ ಅಂತ ಹೇಳಿದರೆ, ಮೂತ್ರ ಕೂಡ ಮಾಡುವುದು ಕಮ್ಮಿಯಾಗಬಹುದು. ಕೆಲವು ಮಕ್ಕಳಲ್ಲಿ ಈ ಸಮಸ್ಯೆಯ ಕಾರಣದಿಂದ BP ಕೂಡ ಜಾಸ್ತಿ ಆಗಬಹುದು. ನೀವು ಅಂದ್ಕೊಂಡಿರ್ತೀರ BP ಸಮಸ್ಯೆ ಎಲ್ಲ ಕೇವಲ ದೊಡ್ಡವರಿಗೆ ಮಾತ್ರ ಬರುವಂಥದ್ದು ಅಂತ. ಬಟ್ ಆದರೆ ಈ ಕಿಡ್ನಿ ಸಮಸ್ಯೆಯಿಂದ ಸಣ್ಣ ಮಕ್ಕಳಿಗೂ ಕೂಡ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಬಹುದು. ಮತ್ತು ಇದರ ಜೊತೆಗೆ ಸಾಮಾನ್ಯವಾಗಿ ಎಂತ ಆಗ್ತದೆ ಅಂತ ಹೇಳಿದರೆ, ಇನ್ಫೆಕ್ಷನ್ಸ್, ಸೋಂಕು ಕೂಡ ಜೊತೆಗೆ ಇರ್ತದೆ ಸಾಮಾನ್ಯ ರೀತಿಯಲ್ಲಿ ನೋಡಲಿಕ್ಕೆ ಹೋದರೆ. ಸೊ ಇದೆಲ್ಲ ಇದರ ಗುಣಲಕ್ಷಣಗಳು. ನಾವು ಏನು ಹೇಳ್ತೇವೆಂದರೆ, ಇದೆಲ್ಲ ಸ್ಟಾರ್ಟಿಂಗ್ ನೀವು ನೋಡುವಾಗಲೇ ನಮ್ಮ ಹತ್ರ ಕರ್ಕೊಂಡು ಬರಬೇಕು. ನೀವು ಅದನ್ನು ಲೇಟ್ ಮಾಡಿದಷ್ಟು ನಮಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಇದೇ ಈಗ ನೀವು ಟ್ರೀಟ್ಮೆಂಟ್ ಮಾಡುವಾಗ ಅಥವಾ ಟೆಸ್ಟ್ ಮಾಡುವಾಗ ಇದೇ ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಹೇಳಿ ನೀವು ಹೇಗೆ ಪ್ರೂವ್ ಮಾಡ್ತೀರಾ? ಕೆಲವೊಂದು ಟೆಸ್ಟ್ಗಳು ಉಂಟು. ಫಸ್ಟ್ ಆಫ್ ಆಲ್ ನಾ ಹೇಳಿದಾಗೆ ಯೂರಿನ್ ಟೆಸ್ಟ್. ಯೂರಿನಲ್ಲಿ ಪ್ರೋಟೀನ್ ಲೀಕ್ ಆಗೋದೇ ತುಂಬ ಇಂಪಾರ್ಟೆಂಟ್ ನೆಫ್ರೋಟಿಕ್ ಸಿಂಡ್ರೋಮ್ ಅಂದರೆ. ಸೊ ಯೂರಿನಲ್ಲಿ ಪ್ರೋಟೀನ್ ಎಷ್ಟು ಲೀಕ್ ಆಗ್ತದೆ ಅಂತ ನಾವು ಟೆಸ್ಟ್ ಮಾಡ್ತೇವೆ. ಮತ್ತು ಯೂರಿನಲ್ಲಿ ಪ್ರೋಟೀನ್ ಲೀಕ್ ಆದ ಕಾರಣ ಬಾಡಿಯಲ್ಲಿ ಪ್ರೋಟೀನ್ ಕಮ್ಮಿ ಆಗುತ್ತದೆ. ಸೊ ಅದನ್ನು ಸಹ ನಾವು ಟೆಸ್ಟ್ ಮಾಡಿ ನೋಡುತ್ತೇವೆ. ಮತ್ತು ಕಿಡ್ನಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಕಿಡ್ನಿ ಯಾವ ರೀತಿ ಫಂಕ್ಷನ್ ಮಾಡ್ತಾ ಇದೆ, ಅದನ್ನು ಸಮೇತ ನಾವು ಬ್ಲಡ್ ಟೆಸ್ಟ್ ಮಾಡಿ ತಿಳ್ಕೊಳ್ತೇವೆ. ಅದ ನಂತರ ಬೇರೆ ಯಾವುದಾದ್ರೂ ಸೋಂಕುಂಟಾ ಅಂತ ನೋಡಬೇಕು. ಯಾಕಂದರೆ ನಾವು ಟ್ರೀಟ್ಮೆಂಟ್ ಶುರು ಮಾಡೋಕ್ಕಿಂತ ಮುಂಚೆ ಇನ್ಫೆಕ್ಷನ್ಸ್ ಎಲ್ಲ ಯಾವುದು ಕೂಡ ಇರಬಾರದು. ಈ ವಯಸ್ಸಲ್ಲಿ ನಾವು ಮೆಡಿಸಿನ್ ಏನು ಶುರು ಮಾಡ್ತೇವೆ, ಸೊ ಅದರಿಂದ ಇಮ್ಯುನಿಟಿ ಎಲ್ಲ ಕಮ್ಮಿ ಆಗ್ತದೆ. ಆದ ಕಾರಣ ಎಲ್ಲ ಇನ್ಫೆಕ್ಷನ್ಗೆ ನಾವು ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಟು ನಂತರ ಈ ಕಾಯಿಲೆಗೆ ಟ್ರೀಟ್ಮೆಂಟನ್ನು ಕೊಡ್ತೇವೆ. ಸೊ ಇದರ ಟ್ರೀಟ್ಮೆಂಟ್ ಹೇಗೆ ನಡೀತದೆ ಡಾಕ್ಟರ್? ಅಂದರೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ನಡೀತದೆ? ಇದು ಟ್ರೀಟ್ಮೆಂಟ್ ಏನಂತ ಹೇಳಿದರೆ, ಒಂದು ಬಾಯಿಂದ ಕೊಡುವಂಥ ಔಷಧಿ ಅಷ್ಟೇ. ಏನು ನಿಮಗೆ ಕಾಸ್ಟ್ಲಿ ಥರವಾದ ಯಾವುದೇ ಥರದ ಇಂಜೆಕ್ಷನ್ ಎಲ್ಲ ಏನೂ ಬೇಕಾಗುವುದಿಲ್ಲ. ತುಂಬ ಕಮ್ಮಿ ರೇಟಿಗೆ ಸಮೇತ ನಿಮಗೆ ಸಿಗ್ತದೆ ಟ್ಯಾಬ್ಲೆಟ್. ಅದರ ಹೆಸರು ಪ್ರೆಡ್ನಿಸರೋನ್ ಅಂತ ಹೇಳಿ. ಈ ಪ್ರೆಡ್ನಿಸರೋನ್ ಮಾತ್ರೆಯನ್ನು ನಾವು 3 ತಿಂಗಳವರೆಗೆ ಕಂಟಿನ್ಯೂಸ್ ಆಗಿ ಕೊಡಬೇಕಾಗುತ್ತದೆ, ಅದು ಫಸ್ಟ್ ಟೈಮ್ ಬಂದಾಗ. ಹಾಗಾದರೆ ಡಾಕ್ಟರ್, ಇದು ಮತ್ತೆ ಬರುವಂತಹ ಕಾಯಿಲೆಯ ಅಂತ ಹೇಳಿ? ಹೌದು. ಇದು ಎಂತ ಆಗ್ತದೆ ಅಂತ ಹೇಳಿದರೆ, ಮಕ್ಕಳು ದೊಡ್ಡದಾಗುವವರೆಗೆ, ಅಂದರೆ ಹೆಚ್ಚು ಕಮ್ಮಿ 10-12 ವರ್ಷ ಆಗುವವರೆಗೆ ಪ್ರತಿ ಸಲ ಒಂದು ಶೀತ ಕೆಮ್ಮು ಬಂದಾಗ ಸಮೇತ ಮತ್ತೆ ವಾಪಸ್ ಬರುವಂಥ ಚಾನ್ಸಸ್ ಉಂಟು. ಈ ರೀತಿಯಾಗಿ ವರ್ಷಕ್ಕೆ 2 ಸಲ 3 ಸಲ ಸಹ ಆಗಬಹುದು ಪದೇ.
ಬಟ್ ನಾವು ಹಾಗೆ ಆದಾಗ ಸಹ ನಾವು ಸೇಮ್ ಮೆಡಿಸಿನ್ ಪ್ರೆಡ್ನಿಸೋಲೋನ್ ಅಂತ ನಾನು ಮುಂಚೆ ಏನು ಹೇಳಿದ್ದೀನೋ ಅದನ್ನೇ ಕೊಡುತ್ತೇವೆ, ಬಟ್ ಸ್ವಲ್ಪ ಕಡಿಮೆ ಅವಧಿಗೆ. ಫಸ್ಟ್ ಟೈಮ್ ಆದಾಗ 3 ತಿಂಗಳು ಕೊಡುವಂಥದ್ದು, ಸೆಕೆಂಡ್ ಟೈಮೆಲ್ಲ ಆಗುವಾಗ 1.5 ತಿಂಗಳಷ್ಟು ಕೊಟ್ಟರೆ ಮೆಡಿಸಿನ್ ಸಾಕಾಗ್ತದೆ. ಹಾಗಾದ್ರೆ ಈ ಮೆಡಿಸಿನ್ ಈಗ ನೀವು ಹೇಳಿದ್ರಲ್ವಾ ಒಂದು ಮೆಡಿಸಿನ್, ಸೊ ಆ ಮೆಡಿಸಿನ್ ಕೊಟ್ಟರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ ಮಕ್ಕಳಿಗೆ ಅಂತ? ನೀವು ನಮಗೆ ಕರೆಕ್ಟಾದ ಪ್ರಶ್ನೆ ಕೇಳಿದ್ರ. ಯಾಕಂದರೆ ಈಗ ನೋಡಿ, ಯಾವುದೇ ಒಂದು ಮೆಡಿಸಿನ್ ತಗೊಳ್ಳುವಾಗ ಅದರದ್ದು ಸೈಡ್ ಎಫೆಕ್ಟ್ಸ್ ಕೂಡ ನಾವು ಗಮನಿಸಬೇಕಾಗುತ್ತದೆ. ಸೊ ಇಂಥ ಮಕ್ಕಳಲ್ಲಿ ಎಂತ ಆಗ್ತದೆ ಅಂತ ಹೇಳಿದರೆ ಹಸಿವು ತುಂಬ ಜಾಸ್ತಿ ಆಗ್ತದೆ. ನಾವು ಎಷ್ಟೊಂದು ಜನ ಪೇರೆಂಟ್ಸ್ ಆ ಮೆಡಿಸಿನ್ ತಗೊಂಡು ಫಸ್ಟ್ ನಮಗೆ ಬಂದು ಕಂಪ್ಲೇಂಟ್ ಮಾಡೋದೇ ಅದು, ತುಂಬ ಹಸಿವು, ತುಂಬ ತಿಂತಾನೆ, ಕೆಲವೊಂದು ಸತಿ ರಾತ್ರಿ ಟೈಮ್ ಕೂಡ ಅವರಿಗೆ ಹಸಿವಾಗ್ತದೆ, ಬೇಕು ಅಂತ ಏನಾದರೂ ತಿನ್ಲಿಕ್ಕೆ ಬೇಕು ಅಂತ ಕೇಳುವಂಥದ್ದು. ಅದಾದ ನಂತರ ಅದು ಹಸಿವು ಜಾಸ್ತಿ ಆದ ತಕ್ಷಣ ನಿಮಗೆ ಗೊತ್ತಿರೋ ಹಾಗೆ ತೂಕ ಜಾಸ್ತಿ ಆಗ್ತದೆ, ಕೆನ್ನೆ ಎಲ್ಲ ಬಾವು ಬಂದಾಗೆ ಅನಿಸ್ಬೋದು, ಮತ್ತೆ ಎಂತ ಆಗ್ತದೆ ಬೆನ್ನಲ್ಲಿ ಸಮೇತ ಬಾವು ಬಂದಂಗೆ ಕಾಣ್ತದೆ ಕುತ್ತಿಗೆ ಕೆಳಗಡೆ. ಸೊ ಕೆಲವೊಂದು ಸತಿ ಪೇರೆಂಟ್ಸಿಗೆ ಕನ್ಫ್ಯೂಸ್ ಆಗ್ತದೆ, ಅದು ಕಾಯಿಲೆಯಿಂದ ಆ ಥರ ಆಗಿದ್ದ, ಕಾಯಿಲೆ ಗುಣನೇ ಆಗಿಲ್ವಾ ಅಥವಾ ಇದು ಮೆಡಿಸಿನಿಂದ ಆಗಿದ್ದ ಅಂತ. ಸೊ ಕ್ಲಿಯರ್ ಆಗಿ ನಾವೆಲ್ಲರಿಗೂ ಏನು ಹೇಳಬೇಕಂತ ಅಂದ್ಕೊಂಡ್ರೆ, ಕಾಯಿಲೆಯಿಂದ ಕಣ್ಣಿನ ಸುತ್ತ ಬಾವು ಬರ್ತದೆ, ಕೆನ್ನೆ ಸುತ್ತ ಬಾವು ಬಂದರೆ ಅದು ಹೆದರಬೇಕಾಗಿಲ್ಲ, ಅದು ಮೆಡಿಸಿನಿಂದ ಮಾತ್ರ. ಅದಾದ ನಂತರ ನೀವು ಇದೇ ಮೆಡಿಸಿನ್ ಅಕಸ್ಮಾತಾಗಿ ಕೆಲವೊಂದು ಸತಿ ನಾ ಈಗಷ್ಟೇ ಹೇಳಿದೆ ಪದೇ ಪದೇ ಬರುವ ಚಾನ್ಸಸ್ ಉಂಟು ಅಂತ, ವರ್ಷಕ್ಕೆ 3 ಸತಿ 4 ಸತಿ ಹಾಗೆಲ್ಲ ಬಂದರೆ ಪದೇ ಪದೇ ಕೊಡಬೇಕಾಗ್ತದೆ. ಆ ರೀತಿ ತುಂಬ ಲಾಂಗ್ ಟೈಮ್ ತಗೊಂಡಾಗ ಮಾತ್ರ ಮಕ್ಕಳಿಗೆ ಹೈಟ್ ಕಮ್ಮಿ ಆಗ್ಬೋದು, ಅಥವಾ ಶುಗರ್ ಜಾಸ್ತಿ ಆಗ್ಬೋದು, BP ಜಾಸ್ತಿ ಆಗ್ಬೋದು, ಬಹಳ ಬೇಗ ಇನ್ಫೆಕ್ಷನ್ಸ್ಗಳು ಬರ್ತದೆ, ಕಣ್ಣಿನ ಸಮಸ್ಯೆ ಉಂಟಾಗಬಹುದು. ಬಟ್ ಏನಂತ ಹೇಳಿದ್ರೆ ಇದೇನಿದು, ನೀವು ಗಾಬರಿ ಆಗಬಾರ್ದು, ಇಷ್ಟೊಂದು ಸೈಡ್ ಎಫೆಕ್ಟ್ಸ್ ಇದೆ, ಹಾಗಾದ್ರೆ ಹೌದು. ಬಟ್ ಏನಂದ್ರೆ ಈ ಕಾಯಿಲೆಗೆ ಇದೇ ರಾಮಬಾಣ, ಇದೇ ಮೆಡಿಸಿನ್, ಇದೇ ಬಿಟ್ಟು ಬೇರೆ ಟ್ರೀಟ್ಮೆಂಟ್ ಯಾವುದೂ ಇಲ್ಲ, ಅವೈಲೇಬಲ್ಲೇ ಇಲ್ಲ. ಬಟ್ ಏನಂದರೆ ನೀವು ಡಾಕ್ಟರ್ ಹತ್ರ ನೀವು ನಿಯಮಿತವಾಗಿ ಚೆಕಪ್ ಹೋಗುವಾಗ ಡಾಕ್ಟರ್ ಇದೆಲ್ಲ ನೋಡ್ತಾ ಇರ್ತಾರೆ, ಇದೆಲ್ಲ ಸೈಡ್ ಎಫೆಕ್ಟ್ಸ್ ಆಗ್ತಾ ಉಂಟಾ ಅಂತ ಪರೀಕ್ಷೆ ಮಾಡ್ತಾ ಇರ್ತಾರೆ. ಆ ಥರ ಏನಾದರೂ ಕಂಡು ಬಂದಲ್ಲಿ ತಕ್ಷಣವೇ ನಾವು ಆ್ಯಕ್ಷನ್ ತಗೊಳ್ತೇವೆ. ಮತ್ತು ಬಾಕಿ ಇದು ತೂಕ ಜಾಸ್ತಿ ಆಗುವುದು ಅದೆಲ್ಲ ಮೆಡಿಸಿನ್ನ ನಿಲ್ಲಿಸಿದ ತಕ್ಷಣ ಕಮ್ಮಿ ಆಗುತ್ತದೆ. ಸೊ ಈ ಮೆಡಿಸಿನ್ ತಗೊಳ್ಳಿಕ್ಕೆ ಒಂದು ಟೈಮ್ ಅಂತ ಹೇಳಿ ಉಂಟಾ, ಅಂದ್ರೆ ಇಷ್ಟು ಈ ತಿಂಗಳಿಂದ ಈ ತಿಂಗಳವರೆಗೆ ಅಂತ ಹೇಳಿ? ಹೌದು. ಫಸ್ಟ್ ಸತಿ ಬಂದಾಗ ನಾವು 3 ತಿಂಗಳು ತನಕ ಹೇಳ್ತೇವೆ, ಸೆಕೆಂಡ್ ಟೈಮ್ ಬಂದಾಗ 1.5 ತಿಂಗಳು. ಬೆಳಗ್ಗೆ ಒಂದ್ಸತಿ, ಸಾಯಂಕಾಲ ಒಂದ್ಸತಿ ತಗೊಳ್ಬೇಕಾಗ್ತದೆ, ದಿನಕ್ಕೆ 2 ಬಾರಿ. ಮತ್ತೆ ನಾವು ಕಮ್ಮಿ ಮಾಡ್ತಾ ಬರುವಾಗ ದಿವಸ ಬಿಟ್ಟು ದಿವಸ ಬೆಳಗ್ಗೆ ಒಂದೇ ಸತಿ ತಗೊಂಡ್ರೆ ಸಾಕಾಗ್ತದೆ. ಓಕೆ. ಈಗ ಮಕ್ಕಳಿಗೆ ಲಸಿಕೆ, ಚುಚ್ಚುಮದ್ದು, ವ್ಯಾಕ್ಸಿನೇಷನ್ಸ್ ಎಲ್ಲ ತಗೊಳ್ತಾರೆ. ಸೊ ಈ ಕಾಯಿಲೆ ಇರುವಂತಹ ಮಕ್ಕಳು ಸೇಮ್ ಆ ವ್ಯಾಕ್ಸಿನೇಷನ್ ತಗೊಳ್ಬೋದು ಅಥವಾ ಅವರಿಗೆ ಏನಾದರೂ ಬೇರೆ? ಇದರಲ್ಲಿ ಎಂತ ಆಗ್ತದೆ, ನೆಫ್ರೋಟಿಕ್ ಸಿಂಡ್ರೋಮಲ್ಲಿ ಇಮ್ಯುನಿಟಿ ಕೂಡ ಕಮ್ಮಿ ಆಗ್ತದೆ. ಇಮ್ಯುನಿಟಿ ಅಂತ ಹೇಳಿದರೆ, ಈಗ ನಾ ಹೇಳಿದ್ನಲ್ಲ ಯೂರಿನಲ್ಲಿ ಪ್ರೋಟೀನ್ ಎಲ್ಲ ಲೀಕ್ ಆಗ್ತದೆ ಅಂತ, ನಾವು ಯಾವುದೇ ವ್ಯಾಕ್ಸಿನ್ ಕೊಟ್ಟಾಗ ಇಮ್ಯುನೋಗ್ಲೋಬ್ಲಿನ್ ಅಂತ ಏನು ಪ್ರೊಡ್ಯೂಸ್ ಆಗ್ತದೆ, ನೀವೆಲ್ಲ ಈಗ ತುಂಬ ಫೆಮಿಲಿಯರ್ ಇರ್ಬೋದು, ಕೋವಿಡ್ ವ್ಯಾಕ್ಸಿನ್, ಇಮ್ಯುನೋಗ್ಲೋಬ್ಲಿನ್, ಇಮ್ಯುನಿಟಿ, ಆ ವರ್ಡ್ಸಿಂದ ಎಲ್ಲ, ಅದು ಕೂಡ ಒಂದು ತರಹದ ಪ್ರೋಟೀನ್. ಸೊ ಯೂರಿನ್ನಲ್ಲಿ ಆ ಪ್ರೋಟೀನ್ ಲೀಕ್ ಆಗುವಾಗ ನಾವು ಇಂಜೆಕ್ಷನ್ ಕೊಟ್ಟರೆ ಸಹ ಅಷ್ಟು ಯೂಸ್ ಇರೋದಿಲ್ಲ. ಸೊ ಸಾಮಾನ್ಯವಾಗಿ ನಾವು ವ್ಯಾಕ್ಸಿನ್ ಅಂತ ಹೇಳುವಾಗ 2 ಟೈಪ್ ಇರ್ತದೆ, ಒಂದು ಲೈವ್ ವ್ಯಾಕ್ಸಿನ್, ಒಂದು ಕಿಲ್ಡ್ ವ್ಯಾಕ್ಸಿನ್. ಸೊ ಲೈವ್ ವ್ಯಾಕ್ಸಿನ್ ಅಂದರೆ ಅದರಲ್ಲಿ ವೈರಸ್ ಅಥವಾ ಬ್ಯಾಕ್ಟೀರಿಯಾ, ನೀವು ಯಾವುದಕ್ಕಾದ್ರೂ ವ್ಯಾಕ್ಸಿನ್ ಕೊಡಿ, ಅದು ಲೈವ್ ಇರ್ತದೆ, ಜೀವ ಇರ್ತದೆ. ಅದು ನೀವು ಈ ರೀತಿ ಮೆಡಿಸಿನ್ ಕೊಡುವಾಗ ಈ ಲೈವ್ ವ್ಯಾಕ್ಸಿನ್ ಕೊಡಲಿಕ್ಕೆ ಬರೋದಿಲ್ಲ, ಯಾಕಂದರೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರ್ತದೆ. ನೆಫ್ರೋಟಿಕ್ ಸಿಂಡ್ರೋಮ್ ಕಾಯಿಲೆಯಿಂದ ಕೂಡ ಸಹ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತದೆ. ಹಾಗಾಗಿ ಇಂಥ ಮಕ್ಕಳಲ್ಲಿ ನಾವು ಕೆಲವು ಸ್ಪೆಷಲ್ ವ್ಯಾಕ್ಸಿನ್ ಕೊಡಬೇಕಾಗುತ್ತದೆ. ಉದಾಹರಣೆಗೆ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಅಥವಾ ಚಿಕನ್ ಪಾಕ್ಸ್ ವ್ಯಾಕ್ಸಿನ್, ಮತ್ತು ಕೆಲವೊಮ್ಮೆ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಕೂಡ ಕೊಟ್ಟರೆ ಒಳ್ಳೆಯದು, ಯಾಕಂದರೆ ಈ ಕ್ರಿಮಿಗಳಿಂದ ಇಂಥ ಮಕ್ಕಳಿಗೆ ಸೋಂಕು ತಗುಲುವ ಸಾಧ್ಯತೆ ಜಾಸ್ತಿ ಇರ್ತದೆ. ಈಗ ಈ ಕಾಯಿಲೆ ಇರುವಂತಹ ಮಕ್ಕಳಿಗೆ ಆಹಾರ ಹೇಗೆ ತಗೊಳ್ಬೇಕು, ಅಂದರೆ ಏನಾದರೂ ಪಥ್ಯ ಮಾಡಬೇಕಾ ಅವರಿಗೆ? ಇಂಥ ಮಕ್ಕಳಿಗೆ ನಾವು ಏನು ಸಜೆಸ್ಟ್ ಮಾಡೋದಂತ ಹೇಳಿದರೆ, ತುಂಬ ಕ್ಯಾಲೋರೀಸ್ ಜಾಸ್ತಿ ಇರುವಂಥ ಆಹಾರ ಪದಾರ್ಥ ತೆಗೆದುಕೊಳ್ಳಬಾರ್ದು. ಯಾಕಂದರೆ ಆಲ್ರೆಡಿ ನಾವು ಈಗ ತುಂಬ ಹಸಿವಿರ್ತದೆ, ನೀವು ಅದರಲ್ಲೇ ನೀವು ತುಂಬ ಐಸ್ ಕ್ರೀಮ್ ಅಂತ ತಿಂಡಿಗಳಾಗಲಿ ಅಥವಾ ಕರಿದ ತಿಂಡಿಗಳಾಗಲಿ, ಬೇಕ್ರಿ ತಿಂಡಿಗಳಾಗಲಿ ಆ ಥರ ಎಲ್ಲ ಕೊಟ್ಟರೆ ಇನ್ನೂ ಸಹ ವೇಟ್ ಗೇನ್ ತುಂಬ ಜಾಸ್ತಿ ಆಗ್ತದೆ. ಮತ್ತು ಕೆಲವೊಂದು ಸತಿ ನಾನು ಹೇಳಿದ ಹಾಗೆ BP ಕೂಡ ಬರಬಹುದು ಈ ಪ್ರಾಬ್ಲಮ್ಮಲ್ಲಿ. ಸೊ ಇದರಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರುವುದು ಕಮ್ಮಿ ತಗೊಳ್ಬೇಕು. ಉದಾಹರಣೆಗೆ ಉಪ್ಪಿನಕಾಯಿ ಆಗಲಿ, ಹಪ್ಪಳ ಆಗಲಿ, ಚಿಪ್ಸ್ ಆಗಲಿ, ಆ ಥರದ BP ಇದ್ದ ಮಕ್ಕಳಲ್ಲಿ ಅದೆಲ್ಲ ಕಮ್ಮಿ ತಗೊಳ್ಬೇಕಾಗ್ತದೆ. ಮತ್ತು ಇನ್ನೊಂದು ಏನಂದರೆ, ಪ್ರೋಟೀನ್ ಅಂಶ ಜಾಸ್ತಿ ಇರುವಂಥದ್ದು ತಗೊಂಡ್ರೆ ಒಳ್ಳೆಯದು. ಉದಾಹರಣೆಗೆ ಹಾಲು,
ಮೊಳಕೆ ಬರ್ಸಿರೋ ಕಾಳುಗಳಿರ್ಬೋದು, ಅಥವಾ ಮೊಟ್ಟೆಯಲ್ಲಿ ಎಂತ ಆಗ್ತದೆ, ನೀವು ವೈಟ್ ಪಾರ್ಟ್ ತಗೊಂಡ್ರೆ ಒಳ್ಳೆಯದು. ಯೆಲ್ಲೋ ಕಲರ್ ಪಾರ್ಟ್ ಇದ್ದು ಅದರಲ್ಲಿ ಫ್ಯಾಟ್ ಜಾಸ್ತಿ ಇರ್ತದೆ, ಅದನ್ನು ಅವಾಯ್ಡ್ ಮಾಡಬೇಕಾಗ್ತದೆ. ಸೊ ಮೀಟ್ ಅಂತೆಲ್ಲ ತಿನ್ಲಿಕ್ಕಿಲ್ಲ, ಮಾಂಸ ಮೀನು ಅದಂತೆಲ್ಲ? ಮೀಟು ಮತ್ತು ಮಾಂಸ, ಸ್ವಲ್ಪ ಚಿಕನ್ ಎಲ್ಲ ಆ ಥರದ್ದೆಲ್ಲ ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಮೀನೆಲ್ಲ ತೆಗೆದುಕೊಳ್ಬೋದು. ಓಕೆ. ಈಗ ಮಕ್ಕಳಂತ ಹೇಳಿದರೆ ಎಲ್ಲರೂ ಆಟ ಆಡ್ಕೊಂಡು ಅವರ ಲೈಫನ್ನು ಎಂಜಾಯ್ ಮಾಡ್ಕೊಂಡೇ ಇರ್ತಾರೆ. ಸೊ ಈ ಕಾಯಿಲೆ ಇರುವಂತಹ ಮಕ್ಕಳು ಏನಾದರೂ ಆ ಥರ ಲೈಫ್ ಲೀಡ್ ಮಾಡಲಿಕ್ಕೆ ಆಗ್ತದೆ, ಅಥವಾ ಅವ್ರು ಹಾಗೆ ಕ್ಯಾಶುವಲ್ ಆಗಿ ಇರ್ಬೋದಾ? ಏನಂತ ಹೇಳಿದರೆ, ಇದು ಅಬ್ಸಲ್ಯೂಟ್ಲಿ ನಿಮ್ಮ ನೆಫ್ರೋಟಿಕ್ ಸಿಂಡ್ರೋಮ್ ಮಕ್ಕಳಿರೋರು ಕೂಡ ಹೇಗೆ ಬಾಕಿ ಮಕ್ಕಳು ಆಟ ಮಾಡಿಕೊಂಡು ಆ್ಯಕ್ಟಿವ್ ಆಗಿರ್ತಾವೋ ಅದೇ ತರಹ ನಿಮ್ಮ ಈ ಮಕ್ಕಳು ಕೂಡ ಆ್ಯಕ್ಟಿವ್ ಆಗಿ ಇರ್ಬೋದು. ಮನ ದಣಿಯುವಷ್ಟು ಆಟ ಪಾಠ ಓಟ ಎಲ್ಲ ಕೂಡ ಮಾಡ್ಬೋದು, ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ನಾ ಏನು ಹೇಳೋದಂದರೆ, ಇದೆಲ್ಲ ಒಂದು ಸತಿ ಕಾಯಿಲೆ ಕಮ್ಮಿ ಆದ ಮೇಲೆ, ಮಗು ಹುಷಾರಾದ ಮೇಲೆ ನೀವು ಅದೆಲ್ಲ ಆ್ಯಕ್ಟಿವಿಟೀಸ್ ನಾರ್ಮಲ್ ಆಗಿ ಮಾಡ್ಬೋದು. ಯಾವಾಗ ಇನ್ನೂ ಸಹ ನಾವು ಬಾವು ಬರ್ತದೆ ಅಂತ ಹೇಳಿದ್ನಲ್ಲ, ಅದೆಲ್ಲ ಕಮ್ಮಿ ಆಗಬೇಕು. ಒಂದು ಸತಿ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ ನಂತರ ನೀವು ಇದೆಲ್ಲ ಆ್ಯಕ್ಟಿವಿಟೀಸ್ ಮಾಡಿಸ್ಬೋದು ಮಗುವಿಗೆ. ನೀವು ಶುರುವಲ್ಲಿ ಹೇಳ್ತಾ ಇದ್ರಿ ಡಾಕ್ಟ್ರ್, ಕಿಡ್ನಿ ಫೇಲ್ಯೂರ್ ಪ್ರಾಬ್ಲಮ್ ಅಲ್ಲ ಅಂತ ಹೇಳಿ. ಈ ಕಾಯಿಲೆ ಬಂದ ನಂತರ ಯಾವುದಾದ್ರೂ ಚಾನ್ಸಸ್ ಇದೆಯಾ ಮುಂದೆ ಫ್ಯೂಚರಲ್ಲಿ ಕಿಡ್ನಿ ಫೇಲ್ಯೂರ್ ಪ್ರಾಬ್ಲಮ್ ಬರುವಂಥದ್ದು ಏನಾದರೂ? ಹೌದು, ಎಷ್ಟೊಂದು ಸತಿ ನಮ್ಮ ಪೇರೆಂಟ್ಸ್ ಯಾರು ಬರ್ತಾರೆ, ಪೋಷಕರು, ಅವರು ಇದು ಕನ್ಫ್ಯೂಸ್ ಒಂದು ಸತಿ ನಾವು ಕಿಡ್ನಿ ಸಮಸ್ಯೆ ಅಂತ ಹೇಳಿದ ಕೂಡಲೇ ಇದು ಕಿಡ್ನಿ ಫೇಲ್ ಅಂತ ಆಗ್ತಾರೆ. ಯಾಕಂದರೆ ಅದೇ ಅವ್ರು ಫಸ್ಟ್ ಕ್ವಶನ್ ಕೇಳೋದು. ಬಟ್ ಏನಂತ ಹೇಳಿದರೆ, ಯೂಶಲಿ ನಾವು ಇದು ಸ್ಟಿರಾಯ್ಡ್ಸ್ ಅಂತ ಹೇಳಿದ್ನಲ್ಲ, ಈ ಪ್ರೆಡ್ನಿಸೋಲೋನ್ ಮಾತ್ರೆ ಅಂತ ಏನು ಹೇಳಿದೆ, ಆ ಮಾತ್ರೆಗೆ ಯಾರು ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ ಅಂಥ ಮಕ್ಕಳಿಗೆ ಯೂಶಲಿ ಈ ಥರ ಕಿಡ್ನಿದು ಸಮಸ್ಯೆಗಳು ತುಂಬ ಕಮ್ಮಿ ಬರುವಂಥದ್ದು. ಈಗ ಯಾರು ಈ ಚಿಕಿತ್ಸೆಗೆ ಅದಕ್ಕೆ ರೆಸ್ಪಾನ್ಸ್ ಮಾಡುವುದಿಲ್ಲ, ಸೊ ಅಂಥವರು ಕೆಲವೊಂದು ಸತಿ ಕಿಡ್ನಿ ಸಮಸ್ಯೆ ಸ್ವಲ್ಪ ಜಾಸ್ತಿ ಇರಬಹುದು. ಅಂಥ ಮಕ್ಕಳು ನಿಧಾನಕ್ಕೆ ಮುಂದೆ ಕಿಡ್ನಿ ಸಮಸ್ಯೆ ಉಂಟಾದರೂ ಆಗಬಹುದು. ಓಕೆ ಡಾಕ್ಟರ್, ಇನ್ನಷ್ಟು ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣ ಒಂದು ಸಣ್ಣ ಬ್ರೇಕ್ನ ನಂತರ. ವೀಕ್ಷಕರೇ, ಎನ್ ಆರೋಗ್ಯ ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ವಿರಾಮ. ದಕ್ಷಿಣ ಕನ್ನಡದ ಪ್ರಖ್ಯಾತ ಹಾಗೂ ಪ್ರಪ್ರಥಮ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಎಂಬ ಹೆಗ್ಗಳಿಕೆ ಪಡೆದ ವಿಶ್ವವಿದ್ಯಾಲಯ ಎನಪೋಯ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೂಡಬಿದ್ರೆ ಇಂಜಿನಿಯರಿಂಗ್ ನ ಈ ಕೋರ್ಸ್ಗಳಿಗೆ ಅರ್ಜಿ ಆಹ್ವಾನಿಸಿದೆ. ಬಿಇ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್. ಈ ಕಾಲೇಜು ನೀಡುತ್ತದೆ ಹಲವಾರು ಸೌಕರ್ಯಗಳು: ಕ್ಲಾಸ್ ರೂಮ್ಸ್, ಸೆಮಿನಾರ್ ಹಾಲ್, ಲೈಬ್ರರಿ, ಕ್ಯಾಂಟೀನ್, ಟ್ರಾನ್ಸ್ಪೋರ್ಟ್ ಅಂಡ್ ಹಾಸ್ಟೆಲ್, ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್, ಎಂಪ್ಲಾಯ್ಮೆಂಟ್ ಅಂಡ್ ಪ್ಲೇಸ್ಮೆಂಟ್ ಸೆಲ್. ಏನಪೋಯದಲ್ಲಿದೆ ಐಷಾರಾಮಿ ಫೆಸಿಲಿಟೀಸ್, ಓದೋದಕ್ಕೆ ಪೂರಕ ಹಾಗೂ ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿರುವ ಫೆಸಿಲಿಟೀಸ್. ವಿರಾಮದ ಬಳಿಕ ಎನ್ ಆರೋಗ್ಯ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಡಾಕ್ಟರ್, ನಾವು ನೆಫ್ರೋಟಿಕ್ ಕಾಯಿಲೆ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಈ ಕಾಯಿಲೆ ಒಂದು ಸರ್ಟೆನ್ ಏಜ್ ಗ್ರೂಪ್ ಮಕ್ಕಳಿಗೆ ಬರುವಂತಹ ಕಾಯಿಲೆಯಾ ಅಂತ ಒಂದು ಪ್ರಶ್ನೆ. ಓಕೆ, ಸೊ ಸಾಮಾನ್ಯವಾಗಿ ನಾವು ನೋಡೋದು 2 ರಿಂದ 5 ವರ್ಷದೊಳಗಿನ ಮಕ್ಕಳಿಗೆ ತುಂಬ ಫ್ರೀಕ್ವೆಂಟ್ ಆಗಿ ಬರ್ತದೆ. ಮತ್ತು 10-12 ವರ್ಷ ತನಕನೂ ಬರ್ತಾ ಇರ್ಬೋದು. ಬಟ್ ಎಂತ ಆಗ್ತದೆ ಅಂದರೆ, 1 ವರ್ಷದ ಒಳಗಿನ ಮಕ್ಕಳಿಗೆ ಸಹ ಒಮ್ಮೊಮ್ಮೆ ಬರಬಹುದು. ಇನ್ನು ತೀರಾ ಸಣ್ಣ ಮಗು ಅಂದರೆ 2-3 ತಿಂಗಳ ಒಳಗಿನ ಮಕ್ಕಳಿಗೆ ಸಮೇತ ಬರಬಹುದು. ಡಾಕ್ಟರ್, ಈ ಕಾಯಿಲೆ ಒಂದು ಹೆರಿಡಿಟಿ ಆಗಿ ಬರುವಂತಹ ಕಾಯಿಲೆಯ, ಅಥವಾ ಪಾರಂಪರಿಕವಾಗಿ ಅಜ್ಜನಿಗೆ ಅಪ್ಪಮ್ಮನಿಗೆ ಇದ್ದಂತಹ ಕಾಯಿಲೆ ಬರುವುದಾ ಮಕ್ಕಳಿಗೆ, ಅಥವಾ ಹೇಗೆ ಇದು ಅಂತ? ತುಂಬ ಟೈಮಲ್ಲಿ ನಮಗೆ ಈ ಥರ ಆನುವಂಶಿಕದ್ದು ಅಥವಾ ಹೆರಿಟರಿ ಯಾವುದೇ ತರಹದ ರೋಲ್ ಇಲ್ಲ. ಬಟ್ ಒಂದೊಂದು ಸತಿ 3 ತಿಂಗಳ ಒಳಗಡೆನ ಬಂದರೆ ಅಂಥ ಮಕ್ಕಳಲ್ಲಿ ಇದು ಜೆನೆಟಿಕ್ ಪ್ರಾಬ್ಲಮ್ ಇರುವ ಚಾನ್ಸಸ್ ಉಂಟು. ಓಕೆ ಡಾಕ್ಟರ್, ಈಗ ಪ್ರೆಗ್ನಿಸಲೂನ್ ಚಿಕಿತ್ಸೆ ಬಗ್ಗೆ ನೀವು ಮಾತಾಡ್ತಿದ್ರಿ, ಟ್ಯಾಬ್ಲೆಟ್ ಅದೊಂದು ಅಂತ ಹೇಳಿ. ಸೊ ಈ ಟ್ಯಾಬ್ಲೆಟ್ಗೆ ಸ್ಪಂದಿಸದಿರುವಂತಹ ಮಕ್ಕಳಿರ್ತಾರೆ ಕೆಲವರು, ಸೊ ಅವರಿಗೆ ನೀವೇನು ಮಾಡ್ತೀರಾ ಅಂತ ಹೇಳಿ? ಸೊ ಇಂಥ ಮಕ್ಕಳಿಗೆ ನಾವೊಂದು ಸ್ಟಿರಾಯ್ಡ್ ರೆಸಿಸ್ಟೆಂಟ್ ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಅವರಿಗೆ ಹೇಳ್ತೇವೆ. ಅದು ಎಂತ ಆಗ್ತದೆ, ನಾವೊಂದು 6 ವಾರ ತನಕ ಈ ಮೆಡಿಸಿನ್ ಕೊಟ್ಟು ಅದಕ್ಕೆ ಸಹ ಅವರು ಸ್ಪಂದಿಸದಿದ್ದರೆ ಇದನ್ನು ನಾವು ಸ್ಟಿರಾಯ್ಡ್ ರೆಸಿಸ್ಟೆಂಟ್ ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಎಂತ ಆಗ್ತದೆ ಅಂದರೆ, ಈ ಮೆಡಿಸಿನ್ ಕೊಟ್ಟು 1 ಅಥವಾ 2 ವಾರದೊಳಗೆ ಮಕ್ಕಳು ಚಿಕಿತ್ಸೆಗೆ ಸ್ಪಂದಿಸ್ತಾರೆ. ಸೊ ಇದು ತುಂಬ ಕಷ್ಟಕರವಾದ, ನಮಗೆ ಕಾಂಪ್ಲಿಕೇಟೆಡ್ ಅಂತ ಏನು ಹೇಳ್ತೀವಿ, ಅದು ಪ್ರಾಬ್ಲಮ್ ಆಗ್ತದೆ. ಸೊ ಅಂಥ ಟೈಮಲ್ಲಿ ನಾವು ಎಂತ ಮಾಡ್ತೇವೆ ಅಂದರೆ, ಒಂದು ಕಿಡ್ನಿ ಬಯಾಪ್ಸಿ ಅಂತ ಉಂಟು. ಅದರಲ್ಲಿ ನಾವು ಒಂದು ಕಿಡ್ನಿದು ಒಂದು ಸಣ್ಣ ತುಂಡು, ಒಂದು ಚಿಕ್ಕ ಸೂಜಿ ದಾರದ್ದು ನಿಮಗೆ ನೋಡಿರ್ಬೋದು, ಅಷ್ಟೇ ಸಣ್ಣ ತುಂಡನ್ನು ನಾವು
ಬಯಾಪ್ಸಿ ಮಾಡಿ ತೆಗೆದು ಅದನ್ನು ಮೈಕ್ರೋಸ್ಕೋಪಲ್ಲಿ ಇಟ್ಟು ನೋಡುತ್ತೇವೆ. ಅದರಲ್ಲಿ ಕಿಡ್ನಿ ಸಮಸ್ಯೆ ಯಾವ ಥರ ಉಂಟು ಅಂತ ನಮಗೆ ಎಕ್ಸಾಕ್ಟಾಗಿ ಒಂದು ಪಿಕ್ಚರ್ ಗೊತ್ತಾಗ್ತದೆ. ಅದಾದ ನಂತರ ಬೇರೆ ಮೆಡಿಸಿನನ್ನು ನಾವು ಟ್ರೈ ಮಾಡ್ತೇವೆ. ಅದಕ್ಕೆ ನಾವೇನು ಸ್ಟಿರಾಯ್ಡ್ಸ್ ಅಂತ ಏನು ಹೇಳಿದ್ದೇವೆ ಅದಕ್ಕಿಂತ ಕೂಡ ಸ್ಟ್ರಾಂಗ್ ಮೆಡಿಸಿನ್ ಇಂಥ ಮಕ್ಕಳಿಗೆ ಬೇಕಾಗುತ್ತದೆ. ಅದು ತುಂಬ ನಾ ಈಗಷ್ಟೇ ಮೆನ್ಷನ್ ಮಾಡಿದ್ದೇನೆಂದರೆ ಸ್ಟಿರಾಯ್ಡ್ಸ್ ಎಲ್ಲ ಆದರೆ 3 ತಿಂಗಳಷ್ಟು ಟ್ರೀಟ್ಮೆಂಟ್ ಸಾಕಂತ ಹೇಳಿ. ಬಟ್ ಇಂಥ ಮೆಡಿಸಿನ್ನ ವರ್ಷಾನುಗಟ್ಟಲೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. 1 ವರ್ಷ ಆಗಲಿ 2 ವರ್ಷ ಆಗಲಿ ಅಷ್ಟು ಟೈಮ್ ಕಾಲ ಅದು ನಾವು ಟ್ರೀಟ್ಮೆಂಟ್ ಬೇಕಾಗ್ತದೆ. ಓಕೆ ಡಾಕ್ಟರ್, ಈಗ ಕಿಡ್ನಿ ಬಯಾಪ್ಸಿ ಅಂತ ಹೇಳಿದ್ರಿ ನೀವು, ಅದು ಬಯಾಪ್ಸಿ. ಓಕೆ, ಅದರಲ್ಲಿ ಅಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇದೆ ಏನಾದ್ರು ರೂಲ್ಸ್ ಇದೆ ಅಂದ್ರೆ ಪೇರೆಂಟ್ಸ್ ನವರಿಗೆಲ್ಲ ಒಂದು ಡೌಟ್ ಇರ್ತದೆ, ಸಂಶಯ. ಹೌದೌದು. ಸೊ ಅದರದ್ದು ಏನಾದ್ರು ಇದಿದೆಯಾ ಅಂತ? ಅದೇ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಎಲ್ಲಿ ತನಕ ನಾವು ಈ ನೆಫ್ರೋಟಿಕ್ ಸಿಂಡ್ರೋಮ್ ಮಕ್ಕಳನ್ನು ನಾವು ಒಂದು ಮೆಡಿಸಿನಿಂದ ನಾವು ಕಂಟ್ರೋಲ್ ಮಾಡ್ಬೋದು ಅಲ್ಲಿ ತನಕ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೇವೆ ಮೆಡಿಸಿನಲ್ಲೇ ಕಂಟ್ರೋಲ್ ಮಾಡಲಿಕ್ಕೆ. ಮತ್ತು ಯಾವಾಗ ಒಂದು ಸತಿ ಇದು ಕಿಡ್ನಿ ಫೇಲ್ಯೂರ್ ಅಂತ ಸೆಟ್ಲ್ ಆಗ್ತದೆ, ನಾ ಮುಂಚೆನೇ ಹೇಳಿದಾಗೆ ಈ ಸ್ಟಿರಾಯ್ಡಿಗೆ ರೆಸ್ಪಾನ್ಸ್ ಮಾಡದೇ ಇರುವಂತಹ ಮಕ್ಕಳು ಚಾನ್ಸಸ್ ಉಂಟು ಮುಂದೆ ಕಿಡ್ನಿ ಫೇಲ್ಯೂರ್ ಆಗುವಂಥದ್ದು. ಸೊ ಅಂಥ ಮಕ್ಕಳಿಗೆ ಮಾತ್ರ ಮುಂದೆ ಅದು ಕಿಡ್ನಿ ಫುಲ್ ಫೇಲ್ ಆದಾಗ ಎಂಡ್ ಸ್ಟೇಜ್, ಫೈನಲ್ ಸ್ಟೇಜ್ ಅಂತ ಏನು ಹೇಳ್ತೇವೆ, ಅದು ಏನಾದರೂ ರೀಚ್ ಆದರೆ ಮಾತ್ರ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ನ ನಾವು ಕನ್ಸಿಡರ್ ಮಾಡಬಹುದು. ಬಟ್ ನಾ ಏನು ಸ್ಟ್ರೆಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ನಾವೆಲ್ಲ ರೀತಿಯ ಮೆಡಿಕಲ್ ಟ್ರೀಟ್ಮೆಂಟ್ ಟ್ರೈ ಮಾಡಿದ ನಂತರವೂ ಕೂಡ ಮಗು ಕಾಯಿಲೆ ಪ್ರೋಗ್ರೆಸ್ ಆಗಿ ನಂತರ ಫೇಲ್ಯೂರಿಗೆ ರೀಚ್ ಆದರೆ ಮಾತ್ರ ನಾವು ಈ ಟ್ರೀಟ್ಮೆಂಟನ್ನು ಮಾಡ್ತೇವೆ. ಸೊ ಡಾಕ್ಟರ್, ನೀವು ಎನಪೋಯ ಆಸ್ಪತ್ರೆಯಲ್ಲಿ ಇಂತಹ ಟ್ರೀಟ್ಮೆಂಟ್ಗಳನ್ನು ತುಂಬ ಮಾಡಿದ್ದೀರಿ ಅಂತ ಅನ್ಕೊಳ್ತೇನೆ ನಾನು. ಮಾಡಿದ್ದೀರಿ ಕೂಡ. ನೆಫ್ರೋಟಿಕ್ ಸಿಂಡ್ರೋಮ್ ಮಕ್ಕಳು ತುಂಬ ಜನ ಬರ್ತಾರೆ. ಮಕ್ಕಳು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಹಂಚ್ಕೊಳ್ಬಹುದಾ ಅಂತ? ಸೊ ತುಂಬ ನಾ ಮುಂಚೆನೇ ಹೇಳಿದಾಗೆ ತುಂಬ ಜನ ಮಕ್ಕಳಿದ್ದಾರೆ, ತುಂಬ ಜನ ಮಕ್ಕಳು ಬರ್ತಾರೆ. ಕೆಲವೊಂದು ಸತಿ ನಾವು ಎಷ್ಟೋ ಕ್ಲಿಷ್ಟಕರವಾದ ಅಂದರೆ ಕಾಂಪ್ಲಿಕೇಟೆಡ್ ಕೇಸಸ್ ಕೂಡ ನಾವು ಹ್ಯಾಂಡಲ್ ಮಾಡಿದ್ದೇವೆ. ತುಂಬ ಜನ ನನಗೆ ಹೇಳಲಿಕ್ಕೆ ಖುಷಿ ಆಗ್ತದೆ, ಎಲ್ಲ ರಿಕವರಿ ಆಗಿ ಗುಣಮುಖರಾಗಿ ಹೋಗಿದ್ದಾರೆ. ಹೌದು. ಸೊ ಬಟ್ ಏನೋ ನಮ್ದು ಎಲ್ಲ ಒಳ್ಳೆ ಟೀಮ್ ಉಂಟು. ಸೊ ಈಗಷ್ಟೇ ನಾನು ನಿಮಗೆ ಮೆನ್ಷನ್ ಮಾಡಿದ್ದೆ ಕಿಡ್ನಿ ಬಯಾಪ್ಸಿ ಅಂತ ಹೇಳಿ. ಸೊ ನಾವು ಇನ್ನೂ ತುಂಬ ಸಣ್ಣ ಮಕ್ಕಳಿಗೆ 1 ವರ್ಷದವರೆಗಿನ ಮಕ್ಕಳಿಗೆ ಸಮೇತ ನಾವು ಕಿಡ್ನಿ ಬಯಾಪ್ಸಿಯನ್ನು ಮಾಡಿ ಅದನ್ನು ನಮಗೆ ರಿಪೋರ್ಟ್ ಕೊಡಲಿಕ್ಕೆ ಸಹ ನಮ್ಮ ಹತ್ರ ನುರಿತವಾದ ಡಾಕ್ಟರ್ ಇದ್ದಾರೆ. ಮತ್ತು ಅದನ್ನು ಪರೀಕ್ಷೆ ಮಾಡಲಿಕ್ಕೆ ನಾವೆಲ್ಲ ಒಟ್ಟಿಗೆ ಒಂದು ಟೀಮ್ ಥರ ನಾವಿದ್ದೇವೆ. ಸೊ ಎಲ್ಲ ರೀತಿಯ ಸೌಲಭ್ಯಗಳು ಎನಪೋಯ ಆಸ್ಪತ್ರೆಯಲ್ಲಿ ಲಭ್ಯ ಉಂಟು. ಸೊ ಡಾಕ್ಟರ್, ನೀವು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಬೇಕು ಅಂತ ಇದ್ದೀರಿ? ನೋಡಿ, ಒಂದು ವಿಷಯ ಏನಂತ ಹೇಳಬೇಕಂತ ಅಂದ್ಕೊಂಡ್ರೆ ನೆಫ್ರೋಟಿಕ್ ಸಿಂಡ್ರೋಮ್ ತುಂಬ ಲಾಂಗ್ ಟೈಮ್ಗೆ ಬೇಕಾಗುವಂಥ ಕಾಯಿಲೆ. ಈಗ ಶೀತ ಕಫ ಕೆಮ್ಮು ಬಂದಾಗ ನಿಮಗೆ 1 ವಾರ ಮೆಡಿಸಿನ್ ಕೊಟ್ಟರೆ ಎಲ್ಲ ಗುಣ ಆಗ್ತದೆ. ಬಟ್ ಆ ರೀತಿ ಅಲ್ಲ ಇದು. ನಾ ಹೇಳಿದ್ನಲ್ಲ 3 ತಿಂಗಳು ಬೇಕಾಗ್ತದೆ, ಪದೇ ಪದೇ ಬರಬಹುದು, ಅಥವಾ ಕೆಲವೊಂದು ಮೆಡಿಸಿನ್ 2 ವರ್ಷ 3 ವರ್ಷ ಆ ರೀತಿ ಎಲ್ಲ ಕೊಡಬೇಕಾಗ್ಬೋದು. ಸೊ ಅದನ್ನು ಕರೆಕ್ಟಾಗಿ ನಾವು ಮೆಡಿಸಿನ್ ಹೇಳಿದ ಟೈಮಿಗೆ ಕರೆಕ್ಟಾಗಿ ತೊಗೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್. ನಾವು ಕಾಂಪ್ಲಿಯನ್ಸ್ ಅಂತ ಹೇಳ್ತೇವೆ. ಇಂಥ ಮೆಡಿಸಿನ್ ಇಂಥ ಟೈಮಿಗೆ ಇಷ್ಟು ದಿವಸ ತೊಗೊಳ್ಳಿ ಅಂದರೆ ಅದು ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡುವುದು ತುಂಬ ಅವಶ್ಯಕ. ಮತ್ತು ಹೇಳಿದ ಟೈಮಿಗೆ ಬರಬೇಕು ಡಾಕ್ಟರ್ ಹತ್ರ ತಪಾಸಣೆ ಮಾಡ್ಕೊಳ್ಳಿಕ್ಕೆ. ಸೊ ಇಲ್ಲ ನಾವು ಮೆಡಿಸಿನ್ ಸರಿ ಇದ್ದಾಳೆ, ಈಗ ಕ್ಯೂರ್ ಆಗಿದ್ದಾಳೆ, ಯಾಕೆ ಹೋಗಬೇಕು, ಆ ಥರ ಎಲ್ಲ ಅಲ್ಲ. ನಾವು ಯಾವ ಟೈಮಿಗೆ ಬಂದು ನಮಗೆ ನಾವು ಫಾಲೋ ಅಪ್ ಅಂತ ಹೇಳಿರ್ತೇವೆ ಆ ಟೈಮಿಗೆ ಬಂದು ತೋರಿಸ್ಕೊಳ್ಳುವುದು ತುಂಬ ಅವಶ್ಯಕ. ಯಾಕಂದರೆ ಎಷ್ಟೊಂದು ಸೈಡ್ ಎಫೆಕ್ಟ್ಸ್ ಉಂಟು. ನಾನು ಆಲ್ರೆಡಿ ನಿಮಗೆ ಮೆನ್ಷನ್ ಮಾಡಿದ ಹಾಗೆ ತುಂಬ ಸೈಡ್ ಎಫೆಕ್ಟ್ಸ್ ಎಲ್ಲ ಇರ್ತದೆ. ಅದನ್ನೆಲ್ಲ ನಾವು ನೋಡ್ತಾ ಇರಬೇಕಾಗ್ತದೆ, ಚೆಕಪ್ ಮಾಡ್ತಾ ಇರಬೇಕಾಗ್ತದೆ. ಮತ್ತು ಕೆಲವೊಂದು ಸತಿ ಸೆಲ್ಫ್ ಮೆಡಿಕೇಶನ್ ಮಾಡೋದು ಅಂದರೆ ನಾವು ಕೆಲವೊಂದು ಸತಿ ಊತ ಕಮ್ಮಿ ಮಾಡಲಿಕ್ಕೆ ಡೈರೆಟಿಕ್ಸ್ ಅಂತ ಒಂದು ಮೆಡಿಸಿನ್ ಕೊಡ್ತೇವೆ, ಬಾವೆಲ್ಲ ಇದ್ದರೆ ಅದನ್ನು ಮನೆಯಲ್ಲೇ ತಾವೇ ಉಪಯೋಗಿಸಿಕೊಳ್ಳುವುದು, ಅದೆಲ್ಲ ಮಾಡಿಕೊಡ್ತು. ಸೊ ಇದು ತುಂಬ ಟೈಮ್ ಬೇಕಾಗುವಂಥ ಕಾಯಿಲೆ. ಪೋಷಕರಿಗೆ ತುಂಬ ತಾಳ್ಮೆ ಇರೋದು ತುಂಬ ಅವಶ್ಯಕ. ಮತ್ತು ಒಂದ್ಸತಿ ಒಂದು ಡಾಕ್ಟರ್ ಹತ್ರ ಹೋಗಿ ಗುಣ ಆಗಲಿಲ್ಲ ಅಂತ ತಕ್ಷಣಕ್ಕೆ ಇನ್ನೊಂದು ಡಾಕ್ಟರ್ ಹತ್ರ ಹೋಗಬಾರ್ದು. ಆ ಥರ ಎಲ್ಲ ಇದ್ದರೆ ಮೆಡಿಸಿನ್ ಚೇಂಜ್ ಆಗ್ತಾ ಇದ್ದರೆ ಪ್ರಾಬ್ಲಮ್ ಆಗ್ತದೆ. ಸೊ ಸ್ವಲ್ಪ ಲಾಂಗ್ ಟೈಮ್ ತೊಗೊಂಡ್ರೂ ತುಂಬ ಕಾಳಜಿ ವಹಿಸಿ ಮಕ್ಕಳನ್ನು ಗುಣಪಡಿಸುವುದು ನಮ್ಮೆಲ್ಲರ ಕರ್ತವ್ಯ. ಎಸ್ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದು ನೆಫ್ರೋಟಿಕ್ ಸಿಂಡ್ರೋಮ್ ಕಾಯಿಲೆಯ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು. ನೋಡಿದ್ರಲ್ವಾ ವೀಕ್ಷಕರೇ, ನೆಫ್ರೋಟಿಕ್ ಸಿಂಡ್ರೋಮ್ ಕಾಯಿಲೆ ಅಂದ್ರೆ ಏನು, ಇದರ ರೋಗ ಲಕ್ಷಣಗಳು ಏನು ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ ಮುನ್ನಡೆಗಾಗಿ.